ಲಾರಿ ಹಾಗೂ ಕುರ್ಚಿ ಬೆಂಕಿಗೆ ಆಹುತಿಯಾದ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳ ಬಂಧನಕ್ಕೆ ಪೊಲೀಸರಿಗೆ ನೀಡಿರುವ ಗಡುವು ಮುಕ್ತಾಯಗೊಂಡಿದೆ. ಆದರೆ ಅಡ್ಯಾರು ಕಣ್ಣೂರು ಕಾರ್ಯಕ್ರಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪೊಲೀಸರ ಮನವಿ ಮೇರೆಗೆ ಕೊಣಾಜೆ ಠಾಣೆ ಎದುರು ಹಮ್ಮಿಕೊಂಡಿರುವ ಪ್ರತಿಭಟನೆಯನ್ನ 2 ದಿನಗಳ ಕಾಲ ಮುಂದೂಡಲಾಗಿದೆ ಎಂದು ದೇರಳಕಟ್ಟೆ ಪೌರತ್ವ ಸಂರಕ್ಷಣಾ ಸಮಿತಿಯ ಅಕ್ಸಾ ಉಸ್ಮಾನ್ ತಿಳಿಸಿದ್ದಾರೆ. ಅವರು ದೇರಳಕಟ್ಟೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅಡ್ಯಾರು ಕಣ್ಣೂರು ಕಾರ್ಯಕ್ರಮದಿಂದಾಗಿ ಅದರ ಜವಾಬ್ದಾರಿ ತನ್ನ ಮೇಲಿರುವುದರಿಂದ ಹೆಚ್ಚಿನ ತನಿಖೆ ನಡೆಸಲು ಸಾಧ್ಯವಾಗ್ತಾ ಇಲ್ಲ. ಕಾರ್ಯಕ್ರಮ ಮುಗಿದ ತಕ್ಷಣ ಸೂಕ್ಷ್ಮ ರೀತಿಯಲ್ಲಿ ತನಿಖೆ ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಲಾಗುವುದು ಎಂದು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕೊಣಾಜೆ ಠಾಣಾಧಿಕಾರಿಯವರನ್ನ ಭೇಟಿ ಮಾಡಿದ ಪೌರತ್ವ ಸಂರಕ್ಷಣಾ ಸಮಿತಿ ಹಾಗೂ ಊರಿನ ಗಣ್ಯರ ನಿಯೋಗ 2 ದಿನಗಳ ಕಾಲ ಪ್ರತಿಭಟನೆಯನ್ನ ಮುಂದೆ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಯಾರ ಕಿಡಿಗೇಡಿಗಳು ಆ ತಂದ ಚೈರ್ಗಳ ಸಮೇತ ಏನು ವಾಹನದಲ್ಲಿ ತುಂಬಿ ಆ ವಾಹನವನ್ನು ಕೂಡ ಸುಟ್ಟು ಹಾಕಿದ್ದಾರೆ. ಅದು ಬಹಳ ಮನಸ್ಸಿಗೆ ನಮಗೆ ನೋವಾಗಿದೆ. ಅದರ ಬಗ್ಗೆ ಈಗ ನಾವು ACP ಸಾಹೇಬರು ಈ ವ್ಯಾಪ್ತಿಯಲ್ಲಿ ಅವರ ವ್ಯಾಪ್ತಿಯಾದ ಕಾರಣ ಅವರಲ್ಲಿ ನಾವು ಇದರ ಬಗ್ಗೆ ಅವರು ಆಗಲೇ ವಿಷಯ ಗೊತ್ತಾದ ಕೂಡಲೇ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಬಂದು ಅದಕ್ಕೆ ಬೇಕಾದ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಆದರೆ ಏನಾಗಿದೆ ಅಂದರೆ ACP ಸಾಹೇಬರಿಗೆ ನಾವು ನಿನ್ನೆ ಹೇಳಿದೆವು, ಸುಮಾರು ತಾವುಗಳು ನಿಮ್ಮ ಬಗ್ಗೆ ನಮಗೆ ಬಹಳ ಅಭಿಮಾನ ಇದೆ, ನಿಮ್ಮ ಕಾರ್ಯಪ್ರವೃತ್ತಿ ಬಗ್ಗೆ ನಮಗೆ ಯಾವುದೇ ಸಂಶಯ ಇಲ್ಲ. ಆದರೆ ನಮಗೆ 24 ಗಂಟೆ ಒಳಗೆ ಅಪರಾಧಿಗಳು ಬಂಧಿಸಬೇಕು ಅಂತ ನಾವು ಹೇಳಿದ್ದೆವು. ಇಲ್ಲದಿದ್ದರೆ ಏನು ಮೊನ್ನೆ ನಾವು ಸುಮಾರು 20 ಸಾವಿರ ಜನ ನಾವಲ್ಲಿ ಸೇರಿಸಿದ್ದೆವು, ಅದಕ್ಕಿಂತ ದುಪ್ಪಟ್ಟು ಜನ ಸೇರಿಸಿಕೊಂಡು ನಾವು ಇಲ್ಲಿ ಪ್ರತಿಭಟನೆ ಮಾಡೋದಂತ ನಿರ್ಧರಿಸಿದ್ದೆವು. ಆದರೆ ನಾವು ಏನು ಅವರಿಗೆ ಆ ಮಾತು ಹೇಳಿದರೂ ಕೂಡ ನಿನ್ನೆ ಆ ಒಂದು ಘಟನೆ ನಡೆದ ನಂತರ ಅವರು ಅದಕ್ಕೆ ಬೇಕಾದಂಥ ಕೆಲಸವನ್ನು 4 ತಂಡಗಳು ಮಾಡೋದು ನಮಗೆ ಮನವರಿಕೆ ಆಗಿದೆ. 4 ತಂಡಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಅವರ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಿನ್ನೆ ರಾತ್ರಿ ನಾವು ನಮ್ಮ ಈ ಪೌರತ್ವ ಸಂರಕ್ಷಣಾ ಸಮಿತಿಯ ವತಿಯಿಂದ ಒಂದು ನಮ್ಮ ಕಮಿಟಿ ಸದಸ್ಯರ ಒಂದು ಸಭೆ ಸೇರಿಕೊಂಡು ನಾವು ACP ಸಾಹೇಬರನ್ನು ಮಾತಾಡಿದೆವು. ಈ ಸಂದರ್ಭ ಬೆಳ್ಮಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬ್ದುಲ್ ಸತ್ತಾರ್, ದೇರಳಕಟ್ಟೆ ಬದ್ರಿಯಾ ಜುಮಾ ಮಸೀದಿ ಮಾಜಿ ಅಧ್ಯಕ್ಷ ಹಾಜಿ ಅಬೂಬಕರ್ ಹಾಜಿ ಇಲಿಯಾಸ್ ಡಿ ಮೊದಲಾದವರು ಉಪಸ್ಥಿತರಿದ್ದರು.